ತ್ರಿಪುರಾ ರಾಜ್ಯದೆಲ್ಲೆಡೆ ಸಿಪಿಎಂ ಕಚೇರಿಗಳ ಮೇಲೆ ಸರಣಿ ದಾಳಿಯನ್ನು ಖಂಡಿಸಿ ಪ್ರತಿಭಟನೆ ನಡೆಯಿತು. ಅಜ್ಜರಕಾಡು ಹುತಾತ್ಮ ಸ್ಮಾರಕದ ಬಳಿ ವಿವಿಧ ಎಡಪಂಥೀಯ ಸಂಘಟನೆಗಳಿಂದ ಈ ಒಂದು ಪ್ರತಿಭಟನೆ ನಡೆದಿದೆ. ತ್ರಿಪುರಾ ರಾಜ್ಯದ ವಿವಿಧೆಡೆಗಳಲ್ಲಿ ಸಿಪಿಎಂ ಕಚೇರಿಗಳ ಮೇಲೆ ಸರಣಿ ದಾಳಿಯನ್ನು ನಡೆಸಲಾಗಿತ್ತು. ಇದನ್ನು ಪ್ರತಿಭಟಿಸಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೆ ನಿಮಗೆಲ್ಲ ಗೊತ್ತಿರಬಹುದು. ಬೆಳಿಗ್ಗೆ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆದಿದೆ. ನಿನ್ನೆ ಬೇರೆ ಬೇರೆ ಕಡೆ ಡೆಲ್ಲಿಯಲ್ಲಿ ಕೂಡ ಪ್ರತಿಭಟನೆ ಮಾಡಿದ್ದಾರೆ. ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಅವರು, ಪಾಲಿಟ್ ಬ್ಯೂರೋ ಸದಸ್ಯರಾದ ಬೃಂದಾ ಕಾರಟ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಬಿಜೆಪಿಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದ ನಂತರ ದೊಡ್ಡ ರೀತಿಯಲ್ಲಿ ಹಣ ಚಲಾವಣೆ ಆಗ್ತಾ ಇರುವಂತದ್ದು ತಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಎರಡೇ ಪಕ್ಷ ಹೆಚ್ಚಾಗಿ ಇದ್ದದ್ದು. ಒಂದು ಸಿಪಿಎಂ ಬೆಂಬಲಿತ ಎಡಪಕ್ಷಗಳು, ಇನ್ನೊಂದು ಕಾಂಗ್ರೆಸ್ ಬೆಂಬಲಿತ ಪಕ್ಷಗಳು ಅಲ್ಲಿ ಇದ್ದು ಅಂತೇಳಿ ಹೇಳುವಂಥದ್ದನ್ನು ಗಮನಿಸಬೇಕು. ಇನ್ನೊಂದು ಗುಡ್ಡಗಾಡು ಜನರಿಗೆ ಸೀಮಿತ ಆಗಿರುವಂಥ ಒಂದು ಪಕ್ಷನೂ ಕೂಡ ಅಲ್ಲಿ ಇತ್ತು ಅಂತೇಳಿ IPT ಅಂತೇಳಿ ಹೇಳುವಂಥ ಒಂದು ಪಕ್ಷ ಅಲ್ಲಿ ಇತ್ತು ಅಂತೇಳಿ ಹೇಳುವಂಥದ್ದು.